ಮಂಗಳೂರು ಸಮೀಪದ ಪಂಚಮುಗುರು ಬೂರುಂತಾಡಿ ಗುಡ್ಡೆಯ ಸೈಂಟ್ ಆಂಟನಿ ಹೋಲಿ ಕ್ರಾಸ್ ಪ್ರಾರ್ಥನಾ ಕೇಂದ್ರವನ್ನು ಧ್ವಂಸಗೊಳಿಸಿದ ಘಟನೆಯನ್ನು ಖಂಡಿಸಿ ಮತ್ತು ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಕೂಳೂರು ಜಂಕ್ಷನ್ನಲ್ಲಿ ಕ್ರೈಸ್ತ ಸಮುದಾಯದವರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ಮಂಗಳೂರು ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಯ್ ಕ್ಯಾಸ್ತೋಲಿನ್ ಅವರು ಊರುಂತಾಡಿ ಗುಡ್ಡೆಯ ಪ್ರಾರ್ಥನಾ ಕೇಂದ್ರವನ್ನು ಉದ್ದೇಶಪೂರ್ವಕವಾಗಿ ಧ್ವಂಸ ಮಾಡಿದ್ದಾರೆ. ಇದರಲ್ಲಿ ಪೊಲೀಸ್ ಇಲಾಖೆಯ ಕೈವಾಡವೂ ಇದೆ ಎಂದು ಆರೋಪಿಸಿದರು. ಹಿಂದೂ ಮುಸ್ಲಿಂ ಕ್ರೈಸ್ತ ಭೇದ ಭಾವ ಇಲ್ಲದೆ ಎಲ್ಲರ ಮಕ್ಕಳು ಈ ಅಂಗನವಾಡಿಯಲ್ಲಿ ಕಲಿತು ಈಗ ಬೇರೆ ಬೇರೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿದೆ. ಸಮಾಜದ ಬೇರೆ ಬೇರೆ ಸ್ತರಗಳಲ್ಲಿ ಉನ್ನತ ಮಟ್ಟದಲ್ಲಿ ಅವರು ಇದ್ದಾರೆ. ಈ ಸಂಸ್ಥೆಯ ತಪ್ಪು ಏನಂತ ನೀವು ನಮ್ಗೆ ಹೇಳಬೇಕು. ಏಕಾಏಕಿ ಬಂದು ಈ ಕಟ್ಟಡವನ್ನು ಧ್ವಂಸ ಮಾಡಬೇಕಾದ್ರೆ ಇವತ್ತು ತಪ್ಪೇನು ನೀವು ಹೇಳಬೇಕು. ನಾನು ಹೇಳುವುದಾದ್ರೆ ಇಷ್ಟೋ ಎಲ್ಲ ಕ್ರಮಬದ್ಧವಿರುವಾಗ 3.5 ಸೆನ್ಸ್ ಜಾಗದ್ದು ಅವರ ಹತ್ರ ಆಟಿಸಿರುವಾಗ 585 ಸ್ಕ್ವೇರ್ ಫೀಟ್ ಇದು ಕಟ್ಟಡದ ಡೋರ್ ನಂಬರ್ ಇರುವಾಗ ಇವರಿಂದ ಆದದ್ದು ಒಂದು ಸಣ್ಣ ತಪ್ಪೆಂದ್ರೆ ಸ್ಕೆಚ್ ರೆವಿನ್ಯೂ ಜಾಗದ ಸ್ಕೆಚ್ ಒಂದು ಕಡೆಯಲ್ಲಿತ್ತು, ಅಲ್ಲಿಂದ 10 ಫೀಟ್ ದೂರದಲ್ಲಿ ಇವರ ಕಟ್ಟಡ ಇತ್ತು. ಇಷ್ಟೊಂದು ಸಣ್ಣ ತಪ್ಪಿಗೆ ಇವರು ಇಡೀ ಬಿಲ್ಡಿಂಗ್ ಅನ್ನು ಕೆಡಿಸಬೇಕಾ? ಇದು ನ್ಯಾಯ ನಾನು ಅಂತ ಕೇಳುದು. ನಿಮ್ ನ್ಯಾಯ ಆದ್ರೆ ಹೌದು ಹೇಳಿ, ಇಲ್ಲ ಅಂದ್ರೆ ಇಲ್ಲ ಹೇಳಿ. ಅನಂತರ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಕಾರ್ಪೊರೇಟರ್ ಮರಿಯಮ್ಮ ಥೋಮಸ್ ಅವರು ಮಾತನಾಡಿ, ಪ್ರಾರ್ಥನಾ ಕೇಂದ್ರದ ಧ್ವಂಸಕ್ಕೆ ಪೊಲೀಸ್ ಇಲಾಖೆ ನೇರ ಹೊಣೆ. ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದ್ರೂ ಕೂಡ ಜಿಲ್ಲಾಡಳಿತ ಪೊಲೀಸ್ ಇಲಾಖೆಯು ಪ್ರಾರ್ಥನಾ ಕೇಂದ್ರಕ್ಕೆ ರಕ್ಷಣೆ ನೀಡಿಲ್ಲ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೂ ನ್ಯಾಯಾಂಗ ನಿಂದನೆ ದಾವೆ ಹೂಡಲಾಗುವುದೆಂದು ಎಚ್ಚರಿಸಿದರು. ಇದು ಏನು ನಮ್ಮದಿದು ಪ್ರತಿಭಟನೆ ಬರೀ ಸಾಂಕೇತಿಕವಾದ ಒಂದು ಪ್ರತಿಭಟನೆ ಮಾತ್ರ ಇವತ್ತು ನಾವು ಮಾಡುವಂಥದ್ದು. ಬಹುಶಃ ನಮಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದರೆ ನಾವು ಇದನ್ನು ಮುಂದುವರಿಸಿಕೊಂಡು ಹೋಗ್ತೇವೆ. ಸರ್ಕಾರ ಇದನ್ನು ತಿಳ್ಕೊಳ್ಬೇಕಾಗಿದೆ. ಯಾಕೆಂತ ಹೇಳಿದರೆ ಇದರಲ್ಲಿ ಡೈರೆಕ್ಟ್ ಆಗಿ ಸರ್ಕಾರ ಇನ್ವಾಲ್ವ್ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾನು ಇದರ ಸ್ಟಾರ್ಟಿಂಗ್ ಏನು ಸಮಸ್ಯೆ ಇವರಿಗೆ ಆಗಿತ್ತು ಅವತ್ತಿನಿಂದ ನಾನು ಇದರಲ್ಲಿ ಇನ್ವಾಲ್ವ್ ಆಗಿದ್ದೆ. ಪ್ರತಿಭಟನೆಯಲ್ಲಿ ಕೂಳೂರು ಚರ್ಚಿನ ಧರ್ಮಗುರು ವಿನ್ಸೆಂಟ್ ಡಿಸೋಸಾ, ಕಾಂಗ್ರೆಸ್ ಮುಖಂಡರಾದ ಸ್ಟ್ಯಾನಿ ಆಲ್ವಾರಿಸ್, ಲಾರೆನ್ಸ್ ಡಿಸೋಸಾ, ಸಂತ ಆಂಟನಿ ಹಾಲಿಕ್ರಾಸ್ ಬಿಲ್ಡಿಂಗ್ ಸಮಿತಿಯ ಅಧ್ಯಕ್ಷ ಆಂಟನಿ ಲೋಬೋ, ಕೂಳೂರು ಚರ್ಚಿನ ಪಾಲನಾ ಸಮಿತಿಯ ಉಪಾಧ್ಯಕ್ಷ ಮಾಬೆಲ್ ಬೆನ್ನಿಸ್, ಕ್ಯಾಥೋಲಿಕ್ ಸಭಾದ ಕೇಂದ್ರ ಸಮಿತಿಯ ಅಧ್ಯಕ್ಷ ಸ್ಟ್ಯಾನಿ ಲೋಬೋ, ಐಸಿವೈಎಂ ಸೆಂಟ್ರಲ್ ಕೌನ್ಸಿಲ್ ಅಧ್ಯಕ್ಷ ಜೈಸನ್ ಕ್ರಾಸ್ತಾ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಮೊನ್ನೆ ಶನಿವಾರ ದಿವಸ ನಮ್ಮ ಪ್ರಾರ್ಥನಾ ಮಂದಿರವನ್ನು ಕೆಡವಿದ್ದಾರೆ. ಅದರ ಮೊದಲು ಏನಾಗಿದೆ ಅಂತ ಎಲ್ಲ ರಾಯ್ ಸರ್ ಮತ್ತೆ ಮರಿಯಮ್ಮ ಥೋಮಸ್ ಅವರು ಇಲ್ಲಿ ಹೇಳಿದ್ದಾರೆ. ಅದರ ಬಗ್ಗೆ ಪುನಃ ನಾನು ಉಲ್ಲೇಖ ಮಾಡ್ತಾ ಇಲ್ಲ. ಅದನಂತರ ಶನಿವಾರ ದಿವಸ ನಡೆದ ನಂತರ ನಾವು ಅಲ್ಲಿ ಭೇಟಿ ನೀಡಿದ ನಂತರ ಶನಿವಾರ ನಾವು ಅಲ್ಲಿ ಹೋಗಿ ಭೇಟಿ ನೀಡಿ ಅಲ್ಲಿ ಹೋಗಿ ನೋಡುವಾಗ ಒಂದೇ ಒಂದು ಪೊಲೀಸರು ಬರಲಿಲ್ಲ. ನಮ್ಮ ರಾಯ್ ಕಸ್ಟೋಲಿನ್ ಅವರು ಫೋನ್ ಮಾಡಿ ಕಮಿಷನರ್ಗೆ ಹೇಳಿದ ನಂತರ ನಾನು ACP ಅನ್ನು ಕಳಿಸ್ತೇನೆ ಅಂತ ಹೇಳಿ ACP ಅವರನ್ನು ಕಳಿಸಿದರು. ಅದನಂತರ ACP ಬಂದರೂ ಹೊರತು ಇಲ್ಲಿ ಸ್ಥಳೀಯ ಸ್ಟೇಷನಿನ ಯಾವ ಒಂದು ಅಧಿಕಾರಿಗಳು ಬರಲಿಲ್ಲ ಅಲ್ಲಿ. ಅದನಂತರ ಕೆಲವು ಅಧಿಕಾರಿಗಳು ಬಂದರೂ ಹೊರತು ಬೇರೆ ಯಾರೂ ಬರಲಿಲ್ಲ. ನಮ್ಗೆ ಹೇಳಿದ್ರು ನಾವು ಆದಷ್ಟು ಬೇಗ ನಾವು ಬಂಧಿಸ್ತೇವೆ, ಎಲ್ಲ ನಾವು ನಿಮ್ಗೆ ಏನು ನೋವಾಗಿದೆ ಅದನ್ನು ನಾವು ಶೀಘ್ರದಲ್ಲೇ ನಿಮ್ಮ ಪರಿಹಾರ ಮಾಡಿಕೊಡ್ತೇವೆ ಅಂತ ಹೇಳಿದ್ರು. ಅದನಂತರ ನಾವು ಮರುದಿವಸ ಭಾನುವಾರ ದಿವಸ ಬೆಳಿಗ್ಗೆ ಹೋಗಿದ್ದೆವು. ಹೋಗಿ ನಮ್ಮ ಜನಗಳು ಎಲ್ಲ ಬಂದರು ಪ್ರಾರ್ಥನೆ ಮಾಡಲಿಕ್ಕೆ. ಪ್ರಾರ್ಥನೆ ಮಾಡಬೇಕಾದ್ರೆ ಅಲ್ಲಿ ಬಿಸಿಲಲ್ಲಿ ನಿಲ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಒಂದು ಮಂಟಪ ಹಾಕ್ಬೇಕಂತ ಎಲ್ಲರೂ ಒಂದು ಮಂಟಪ ಕೆಲಸ ಸ್ಟಾರ್ಟ್ ಮಾಡುವಾಗ ಅದನ್ನು ಹಾಕಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇಲಾಖೆಗಳ ಕುಮ್ಮಕ್ಕಿನೊಂದಿಗೆ ವ್ಯವಸ್ಥಿತವಾಗಿ ಮತಾಂಧ ಶಕ್ತಿಗಳು ಕೆಡವಿ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿ ಮಾಡಿದ ಸಹಾಯವನ್ನು ನಮ್ಮ ಅಸಹಾಯಕತೆಯನ್ನು ಎಣಿಸಿ ನಾವು ಮಾಡಿದಂತಹ ಸಹಾಯವನ್ನು ಅಂಗನವಾಡಿಯಲ್ಲಿ ಕೊಟ್ಟಂತಹ ಸಹಾಯವನ್ನು ನಮ್ಮ ಅಸಹಾಯಕತೆಯನ್ನು ಎಣ್ಣಿಸಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸಿ ನಮ್ಮನ್ನು ಮೆಟ್ಟುವ ಕೆಲಸವನ್ನು ಮಾಡಿದಂತಹ ಮತಾಂಧ ಶಕ್ತಿಗಳ ವಿರುದ್ಧ ಇವತ್ತು ನಾವು ಕೇವಲ ಸಾಂಕೇತಿಕವಾಗಿ ಈ ಪ್ರಾರ್ಥನಾ ಮಂದಿರದ ಸಮಿತಿಯವರೊಟ್ಟಿಗೆ ನಾವು ಸ್ಥಳೀಯರು ಕ್ರೈಸ್ತರು ಅವರೊಟ್ಟಿಗೆ ಇದ್ದೇವೆ ಎನ್ನುವ ಒಂದು ಸಣ್ಣ ಸೂಚನೆಯನ್ನು ನಾವು
ಸಮಿತಿಯೊಟ್ಟಿಗೆ ನಾವು ಇದ್ದೇವೆ ಅನ್ನೋ ಸಣ್ಣ ಸೂಚನೆಯನ್ನು ನಾವು ಇಲಾಖಾ ಅಧಿಕಾರಿಗಳಿಗೆ, ಇಲಾಖೆಗಳಿಗೆ, ಎಲ್ಲ ಇಲಾಖೆಗಳಿಗೆ ಈ ಮುಖಾಂತರ ಕೊಡ್ತಾ ಇದ್ದೇವೆ. ಎಷ್ಟು ಗವರ್ಮೆಂಟ್ ಸ್ಥಳಗಳಲ್ಲಿ ದೇವಸ್ಥಾನಗಳಿವೆ, ಮಾಸ್ಕ್ಗಳಿವೆ, ಚರ್ಚ್ಗಳಿವೆ, ಎಲ್ಲವನ್ನು ನಾವು ನಿಮಗೆ ತೋರಿಸ್ತೇವೆ. ಎಲ್ಲವನ್ನು ಧ್ವಂಸ ಮಾಡಿ ಯಾವುದೇ ಒಂದು ಗುಡ್ಡದ ಮೇಲಿದ್ದ ಪ್ರಾರ್ಥನಾ ಮಂದಿರವನ್ನು ಧ್ವಂಸ ಮಾಡಿದವರನ್ನು, ಅದು ಕೂಡ ಸರ್ಕಾರಿ ಅಧಿಕಾರಿಗಳಲ್ಲ, ಮತಾಂಧರು ಮಾಡಿದಂತಹ ಧ್ವಂಸ, ಅದು ರಾಜಕೀಯ ಪ್ರೇರಿತ ಧ್ವಂಸ ಅದು. ಆದುದರಿಂದ ಡಿಸಿ ಅವರು, ಕಮಿಷನರ್ ಅವರು ದಯವಿಟ್ಟು ನಮಗೆ ನ್ಯಾಯವನ್ನು ಒದಗಿಸಿಕೊಡಬೇಕು. ಇಲ್ಲಾದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ನಮ್ಮ ಕ್ರೈಸ್ತ ಧರ್ಮೀಯರು ಮಾಡ್ತಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.